ನಾನು ಯಾವತ್ತೂ ಕೂಡ ಅಧಿಕಾರಕ್ಕೋಸ್ಕರ ಯಾವುದರಲ್ಲಿ ಕೂಡ ಗುರುತಿಸಿಕೊಂಡವಲ್ಲ. ನಾಯಕನ ಗೆಲುವಲ್ಲ, ಸಾಮಾನ್ಯ ಕಾರ್ಯಕರ್ತರ ಗೆಲುವು ಇದಾಗಿದೆ. ಅಧಿಕಾರಕ್ಕೋಸ್ಕರ ಮಾಡ್ತಾ ಇದ್ರೆ ನಾವು ಬಕೆಟ್ ಹಿಡಿದು ಯಾರ ಹಿಂದೆ ಹೋಗಿ ನಾವು ಬೇಕಾದ ಸ್ಥಾನಮಾನವನ್ನು ಗಳಿಸಬಹುದು. ಕಳೆದ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷವನ್ನ ಮುಂಚೂಣಿಯಲ್ಲಿ ನಿಂತು ಗೆಲ್ಲಿಸಿದವನು ನಾನು. ಪ್ರಾಥಮಿಕ ಸದಸ್ಯತ್ವವನ್ನೇ ಪಡೆದು ವಿಸ್ತಾರಕನಾಗಿ ಮೂಡುಬಿದಿರೆಯ ಕಿಲ್ಪಾಡಿ ಪಂಚಾಯತ್ ವ್ಯಾಪ್ತಿಯಲ್ಲಿ 15 ದಿವಸಗಳ ಕಾಲ ನನ್ನನ್ನು ಜೋಡಿಸಿದ್ದು ಭಾರತೀಯ ಜನತಾ ಪಕ್ಷ. ಖಂಡಿತ ನಾವು ಈ ಸಂದರ್ಭದಲ್ಲಿ ಬಂಡಾಯ ಅನ್ನುವಂತಹ ಪದವನ್ನು ನೀವು ಬಳಕೆ ಮಾಡಲೇಬಾರದು. ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಅಣಬೆಗೆ ಹೋಲಿಸುವಂಥದ್ದು, ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆ ಇಲ್ಲದೆ ಸರ್ವಾಧಿಕಾರದ ಧೋರಣೆಯನ್ನು ಮಾಡಿದರೆ ಇವತ್ತು ಸಮಾಜ ಏನು ಇದಕ್ಕೆ ಉತ್ತರ ಕೊಡುತ್ತೆ ಅನ್ನೋದನ್ನು ನೀವೆಲ್ಲರೂ ಗಮನಿಸಿರಬಹುದು. ಈ ಕ್ಷೇತ್ರದಲ್ಲಿ ಜಯಗಳಿಸಿರೋದು ಹಿಂದುತ್ವದ ನೆಲೆಯಲ್ಲಿ ಜಯಗಳಿಸಿರುವಂಥದ್ದು. ಟಿಕೆಟ್ ಮಿಸ್ ಆದಾಗ ಕೊಟೇಚ ಹಾಲ್ನಲ್ಲಿ ಬಹಳಷ್ಟು ಜನ ಕಾರ್ಯಕರ್ತರು ಸೇರಿದರು, ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸಿದರು. ಆ ಟೈಮ್ನಲ್ಲಿ ಎನ್ಕೌಂಟರ್ನ ವಿಚಾರವೂ ಕೂಡ ನಿಮಗೆ ನೆನಪಾಯಿತು. ಶನಿ ಪೂಜೆ, ಎನ್ಕೌಂಟರ್ ಇದೆಲ್ಲವೂ ಕೂಡ ನೆನಪಾಯಿತು. ಆ ಘಟನೆ ಏನದು, ಅದನ್ನು ಸಂಪೂರ್ಣವಾಗಿ ಒಮ್ಮೆ ಮೆಲುಕು ಹಾಕ್ಬೋದಾ? ಹಾಕ್ಬೋದು. 10-12 ವರ್ಷಗಳ ಹಿಂದೆ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರ ಮಾರುಗದ್ದೆಯಲ್ಲಿ ಸಾರ್ವಜನಿಕ ಶನೀಶ್ವರ ಪೂಜೆಯನ್ನು ನಾವು ಬ್ರಹ್ಮಶ್ರೀ ಕುಂಟಾರು ರವಿಶತಂತ್ರಿ ಅವರಿಂದ ಆಶೀರ್ವಾದವನ್ನು ಪಡೆದು ಮಾಡಿದ್ದೆವು. ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡಿದ್ದೆವು. ಅವತ್ತು ಧರ್ಮಸಭೆ ಕೂಡ ನಡೆದಿತ್ತು. ಸುಮಾರು 10 ಸ್ವಾಮೀಜಿಯವರು ಆಶೀರ್ವಚನವನ್ನು ಮಾಡಿದರು. ಸುಮಾರು 35ರಿಂದ 40 ಸಾವಿರದಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಧರ್ಮದ ಮೇಲಿನ ಅಭಿಮಾನವನ್ನು ಇಟ್ಟುಕೊಂಡು ಆ ಪೂಜೆಯಲ್ಲಿ ಭಾಗವಹಿಸಿದರು. ಈ ಜನಸಾಗರವನ್ನು ನೋಡಿ ಮುಂದಿನ ಚುನಾವಣೆಗೆ ಇದು ದಿಕ್ಸೂಚಿ ಆಗುತ್ತಾ ಅನ್ನುವಂಥ ಯೋಚನೆ ಅಡಿಯಲ್ಲಿ ಇದರ ಹಿಂದೆ ಕಾಣದ ಕೈಗಳೆಲ್ಲ ಕೆಲಸ ಮಾಡಿದವು. ಕೊನೆಗೆ ಸಂಜೆ 6:30 ಗಂಟೆಗೆ ನಮ್ಮ ಶೋಭಾಯಾತ್ರೆ, ನಿಶ್ಚಿತವಾಗಿರ್ತಕ್ಕಂಥ ಶೋಭಾಯಾತ್ರೆ ಪರ್ಮಿಷನ್ ತಗೊಳ್ಳಿಲ್ಲ ಅನ್ನುವಂಥ ಒಂದೇ ಒಂದು ಯೋಚನೆಯ ನಡುವೆ ಅದಕ್ಕೆ ಪೂರ್ವಭಾವಿಯಾಗಿ ಪೊಲೀಸ್ ಇಲಾಖೆಯ ಮುಖಾಂತರ ಪೊಲೀಸರನ್ನು ಅಲ್ಲಲ್ಲಿ ಜೋಡಿಸ್ತಕ್ಕಂಥ ಇದು ನಮಗೆ ಗೊತ್ತಿರಲಿಲ್ಲ, ಈ ರೀತಿಯ ವ್ಯವಸ್ಥೆಗಳು ಇದೆ ಅನ್ನುವಂಥದ್ದು. ನಾವು ಮಧ್ಯಾಹ್ನದ ಧರ್ಮಸಭೆಯ ನಂತರ ಮೆರವಣಿಗೆಯನ್ನು ಮಾಡಿ ಬಳುವಾರಿನಿಂದ ಕೆಮ್ಮಿಂಜೆ ದೇವಸ್ಥಾನಕ್ಕೆ ಅದನ್ನು ಜಲಸ್ತಂಭನ ಮಾಡಬೇಕು ಅಂತಕ್ಕಂಥ ಯೋಚನೆಯಲ್ಲಿ ಸಿದ್ಧತೆಗಳೆಲ್ಲ ನಡೆದೋದಿವು. ಆದರೆ ಒಂದು 3-3:30 ಗಂಟೆಗೆ SP ಅವರು, ಇನ್ನಿತರ ಪೊಲೀಸ್ ಇಲಾಖೆಯವರು ಬಂದು ಮೆರವಣಿಗೆ ಹೋಗಲಿಕ್ಕೆ ಆಸ್ಪದ ಮಾಡೋದಿಲ್ಲ, ನಾವು ಬಿಡುವುದಿಲ್ಲ ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ಗೊಂದಲಗಳನ್ನು ನಿರ್ಮಾಣ ಮಾಡಿ ಪೊಲೀಸ್ ಇಲಾಖೆಯಿಂದ ಬಸ್ಸುಗಳನ್ನು ಕರೆಸಿ ಪೊಲೀಸ್ಗಳನ್ನು ನಿಯೋಜನೆ ಮಾಡತಕ್ಕಂಥ ಪ್ರಕ್ರಿಯೆಯಲ್ಲಿ ಯಶಸ್ವಿಯಾದರು. ಪರಿಣಾಮ ಸುಮಾರು 7:30 ಗಂಟೆಯ ಸುಮಾರಿಗೆ ಲಾಠಿ ಚಾರ್ಜ್ ಮಾಡಿದರು. ಸುಮಾರು 70-80 ಗಾಡಿಗಳನ್ನು, 70-80 ಜನರನ್ನು ಬಂಧನ ಮಾಡಿ ಇದರ ಹಿಂದೆ ಕೆಲಸ ಮಾಡಿರ್ತಕ್ಕಂಥ ಕಾರ್ಯಕರ್ತರನ್ನು, ಹಿರಿಯರನ್ನು ಲಾಠಿ ಚಾರ್ಜ್ ಮಾಡಿ ಬಂಧನವನ್ನು ಮಾಡಿ ಬಳ್ಳಾರಿಗೆ ಅಟ್ಟಿಸಿದರು. ಸುಮಾರು ಒಂದು 500 ವಾಹನಗಳು, ಯಾರು ದೇವಸ್ಥಾನಕ್ಕೆ ದೇವರ ಕೆಲಸಕ್ಕೆ ಬಂದಿರತಕ್ಕಂಥ ಅನೇಕರ ವಾಹನಗಳನ್ನು ಜಪ್ತಿ ಮಾಡಿ ಸ್ಟೇಷನ್ನಲ್ಲಿಟ್ಟರು. ಅನೇಕ ಜನರ ಮಹಿಳೆಯರ ಈ ಲಾಠಿ ಚಾರ್ಜಿನ ಸಂದರ್ಭದಲ್ಲಿ ಮಾಂಗಲ್ಯ ಕಿತ್ತೋದಂಥ ವಿದ್ಯಮಾನಗಳು ನಡೆದವು. ಪರಿಣಾಮ ಸುಮಾರು ಲಾಠಿ ಚಾರ್ಜ್ ಮಾಡಿ ಇಡೀ ಪುತ್ತೂರಿನಲ್ಲಿ ಒಂದು ದುರಂತ ಸನ್ನಿವೇಶವನ್ನು ನಿರ್ಮಾಣ ಮಾಡಿ ಬೆಳಗಿನ 4:15 ಗಂಟೆಯ ಸುಮಾರಿಗೆ ಅರ್ಚಕರನ್ನು ಬೆದರಿಸಿ ತಂದು ಆ ವಿಗ್ರಹವನ್ನು ವೆಂಕಟರಮಣ ದೇವಾಲಯದ ಬಾವಿಗೆ ಹಾಕುವುದರ ಜೊತೆಗೆ ಆ ಹಿಂದೂ ಸಮಾಜಕ್ಕೆ ದೊಡ್ಡದಾಗಿರ್ತಕ್ಕಂಥ ಆಘಾತವನ್ನು ಮಾಡಿದರು. ಆ ಸಂದರ್ಭದಲ್ಲಿ ನನ್ನನ್ನು ಎನ್ಕೌಂಟ್ರ್ ಮಾಡಬೇಕು ಅನ್ನುವಂಥ ಯೋಚನೆಯ ಅಡಿಯಲ್ಲಿ ಕೂಡ ಕೆಲಸ ಕಾರ್ಯ ನಡೆದಿತ್ತು. ನಾನು 7:30 ಗಂಟೆಗೆ ಹೈಕೋರ್ಟಿನಿಂದ ಮರುದಿವಸ ನಾವು ಅದಕ್ಕೆ ಪರ್ಮಿಷನ್ ತಗೊಂಡು ಭಜನಾ ಕಾರ್ಯಕ್ರಮ ನಿರಂತರವಾಗಿ ನಡಿಬೇಕು ಅನ್ನುವಂಥ ಯೋಚನೆಯ ನಡುವೆ ಕಾರ್ಯಕ್ರಮವನ್ನು ಜೋಡಿಸಿ ನಾನು ಬೆಂಗಳೂರಿನ ಕಡೆಗೆ ತೆರಳ್ತಾ ಇದ್ದೆ. ಆ ಸಂದರ್ಭದಲ್ಲಿ ಲಾಠಿ ಚಾರ್ಜನ್ನು ಮಾಡಿ ಆ ಲಾಠಿ ಚಾರ್ಜಿನ ಜೊತೆಗೆ ನನ್ನ ಎನ್ಕೌಂಟರ್ಗೆ ಆದೇಶವನ್ನು ಕೊಟ್ಟಿದ್ದರು. ನಾನು ಇರಲಿಲ್ಲ ಅಲ್ಲಿ. ನಾನು ಬ್ರಹ್ಮಶ್ರೀ ಕುಂಟರು ರವಿಶತಂತ್ರಿಯವರ ಏನೋ ನಿರ್ದೇಶನದಂತೆ ನಾನು ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಕೋರ್ಟಿನ ಇದರಲ್ಲಿ ಸಂಜೆ 6:30-7 ಗಂಟೆಯ ನಂತರ ಹೋಗಿದ್ದೆ. ನಾನು ಕುಂಟಾರಿಗೆ ಮುಟ್ಟುವಾಗ ಇಲ್ಲಿ ಲಾಠಿ ಚಾರ್ಜ್ ಮಾಡಿ ನನ್ನನ್ನು ಹುಡುಕತಕ್ಕ, ನಾನು ಆ ಮಾಬಲ್ಲಿ ಇದ್ದೇನೆ ಅನ್ನುವಂಥ ಕಲ್ಪನೆ ಅವರ ಜೊತೆಗೆ ಇತ್ತು. ಅವತ್ತು ಮುಗಿಸಬೇಕು ಅನ್ನುವಂಥ ಯೋಚನೆಯನ್ನು ಮಾಡಿದರು. ಆದರೆ ದೇವರ ಆಶೀರ್ವಾದದಿಂದ ಆ ಸಂದರ್ಭದಲ್ಲಿ ಅವರಿಗೆ ಏನು ಮಾಡಲಿಕ್ಕೆ ಆಗಲಿಲ್ಲ. ಆ ಕಾಣದ ಕೈಗಳು, ಆ ಕಾಣದ ಕೈಗಳ ಜೊತೆಗೆ ನೀವು ಇದ್ರಿ ಮತ್ತೆ ಅಂತ, ಹೌದಾ? ಅದು ಯಾರು ಮಾಡಿದ್ದಾರೆ ಅನ್ನುವಂಥದ್ದು ದೇವರಿಗೆ ಗೊತ್ತಿದೆ. ನಾವು ಅವರ ಹಿಂದೆ ಇದ್ದೇವೆ, ಅವರ ಮುಂದೆ ಇದ್ದೇವೆ, ತಪ್ಪು ಸರಿ ಮಾಡ್ತಾರೆ ಅನ್ನತಕ್ಕಂಥ ಯೋಚನೆ ನಮ್ಮದಿತ್ತು. ಆದರೆ ಅನಂತರದ ದಿವಸಗಳಲ್ಲಿ ಕೂಡ ತಪ್ಪು ಹೆಜ್ಜೆಯನ್ನು ಇಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದರು. ಅವತ್ತು ಕೂಡ ಇದು ಇಷ್ಟೆಲ್ಲ ಘಟನೆಗಳು ನಡೆದಿದ್ದು ಕೂಡ ಅರುಣ್ ಕುಮಾರ್ ಪುತ್ತೂರನ್ನ ತುಳಿಬೇಕು ಅನ್ನುವಂಥ ಕಾರಣ. ಖಂಡಿತ
ಯಾರು ಕೂಡ ಮತ್ತೆ ನಮ್ಮ ದಾರಿಗೆ ಅಡ್ಡ ಬರಬಾರ್ದು, ಯಾವ ನಾಯಕ ಕೂಡ ನಮ್ಮ ಎದುರಿಗೆ ಬೆಳಿಬಾರ್ದು ಅಂತಕ್ಕಂಥ ಒಂದೇ ಒಂದು ಯೋಚನೆಯ ನಡುವೆ ಆ ಘಟನೆ ನಡೆದು. ಆ ಘಟನೆಯನ್ನು ನೆನಪು ಮಾಡಿದಾಗ ಇಷ್ಟೊಂದು ಭಾವುಕರಾಗ್ತೀರಿ. ಅವತ್ತು ಆ ಒಂದು ಸನ್ನಿವೇಶದಲ್ಲಿ ನಿಮ್ಮನ್ನು ಟಾರ್ಗೆಟ್ ಮಾಡಿದ್ರು ಅಂತ ನೇರವಾಗಿ ಹೇಳಿದ್ರಿ. ನಿಮ್ಮನ್ನು ಟಾರ್ಗೆಟ್ ಮಾಡುವಾಗ ನಿಮ್ಮ ಅಲ್ಲಿದ್ದಂತಹ ಹಿಂದೂ ಬಾಂಧವರಿಗೆ ಲಾಠಿ ಏಟು ಬಿತ್ತು. ಅವೆಲ್ಲವೂ ಕೂಡ ನೆನಪಾಗ್ತದೆ ನಿಮಗೆ. ಅವತ್ತೇ ಯಾಕೆ ಇಂತಹ ನಿರ್ಧಾರ ಮಾಡಲಿಲ್ಲ? ಆ ಸನ್ನಿವೇಶದಲ್ಲಿ ಇಂತಹ ನಿರ್ಧಾರವನ್ನು ತಗೊಳ್ಳುವಂಥ ಮಾನಸಿಕತೆಯಲ್ಲಿ ಯಾರೂ ಇರಲಿಲ್ಲ. ನಾವು ಕಾರ್ಯಕ್ರಮಕ್ಕೋಸ್ಕರ ಕಾರ್ಯಕರ್ತರನ್ನು ಅವರ ಜೀವನವನ್ನು ಬಳಿ ಕೊಡುವಂಥದ್ದು ನಮ್ಮ ಯೋಚನೆ ಖಂಡಿತ ಅಲ್ಲ. ಒಬ್ಬ ಕಾರ್ಯಕರ್ತನಿಗೆ ನೋವಾದರೆ ಆ ನೋವು ನನಗೆ ಕಾಡುತ್ತೆ. ಆ ಹಿನ್ನೆಲೆಯಲ್ಲಿ ಮುಂದಿನ ದಿವಸದಲ್ಲಿ ಸರಿದಾರಿಯನ್ನು ಹೋಗಬಹುದು ಅನ್ನತಕ್ಕಂಥ ಆಶಾದಾಯಕವಾಗಿರ್ತಕ್ಕಂಥ ಬದುಕು ನಮ್ದಿತ್ತು. ಆವತ್ತಿನಿಂದಲೂ ಕೂಡ ಪ್ರತಿ ಹಂತದಲ್ಲೂ ಕೂಡ ಅರುಣ್ಕುಮಾರ್ ಪುತ್ತೂರನ್ನ ತುಳಿತಾ ಇದ್ದಾರೆ ಅನ್ನುವಂಥ ಯಾಕಾಗಿ ಅಂದ್ರೆ ಯಾವ ಕಾರಣಕ್ಕಾಗಿ? ಪ್ರಮುಖ ಕಾರಣ ಏನು? ತಮ್ಮ ಬೆಳವಣಿಗೆ ಇದಕ್ಕೆ ಕಾರಣ? ಖಂಡಿತ. ಇವತ್ತು ಸಮಾಜದಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿದರೆ ಅವನ ಮೇಲೆ ಆರೋಪ ಮಾಡುವಂಥದ್ದು, ಅವನ ಮೇಲೆ ತೇಜೋವಧೆ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಅನೇಕ ವರ್ಷದಿಂದ ಆಗ್ತದೆ. ಆದರೆ ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಕ್ಷಣವನ್ನು ಪಡೆದಿರುವವರು, ನಮಗೂ ಕೂಡ ನಮ್ಮ ಬದುಕು ಇದೇ ರೀತಿಯಾಗಿರಬೇಕು, ನಮ್ಮ ಬದುಕು ಸಮಾಜಕ್ಕೆ ಸಮರ್ಪಿತವಾಗಬೇಕು ಅನ್ನತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಯೋಚನೆ ನಮ್ಮ ಮಾನಸಿಕತೆಯಲ್ಲಿ ಸಂಘದ ಸಿದ್ಧಾಂತವನ್ನು ಒಪ್ಪಿಕೊಂಡ ನಂತರ ನಮ್ಮ ಜೊತೆಗೆ ಇರುತ್ತೆ. ಈ ಯೋಚನೆ ನಮಗೆ ಇವತ್ತು ಕೂಡ ಸಮಾಜದಲ್ಲಿ ಬೆಳೀಲಿಕ್ಕೆ, ಸಮಾಜದಲ್ಲಿ ಕೆಲಸ ಮಾಡಲಿಕ್ಕೆ ಶಕ್ತಿಯನ್ನು ಕೊಟ್ಟಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು BJP ಈಗ ಒಂದು ತಂತ್ರಗಳನ್ನು ರೂಪಿಸ್ತಾ ಇದೆ, ನಿಮ್ಮ ವಿರುದ್ಧವೇ ಆಗಿರ್ಬೋದು. ಯಾಕೆಂದರೆ BJPಗೆ ಮತವನ್ನು ಪರಿವರ್ತಿಸುವಂಥ ನಿಟ್ಟಿನಲ್ಲಿ ಅವರ ತಂತ್ರಕ್ಕೆ ನಿಮ್ಮ ಪ್ರತಿತಂತ್ರ ಏನು? ನೋಡಿ, ಈ ಬಾರಿಯ ಚುನಾವಣೆಯಲ್ಲಿ ಈಗಾಗಲೇ ಮತದಾರ ಸ್ಪಷ್ಟವಾಗಿರ್ತಕ್ಕಂಥ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಹತಾಶ ಭಾವನೆ ಕಾಡ್ತಾ ಇರುವಂಥದ್ದು ಸ್ವಾಭಾವಿಕ. ಇವತ್ತು ಚುನಾವಣೆಯ ನಾಮಪತ್ರದ ಸಂದರ್ಭದಲ್ಲಿ ನೀವು ಬಂದಿರತಕ್ಕಂಥ ಮತದಾರನ ಆ ಭಾವನೆಗಳು ಏನಿತ್ತು, ಈ ಕ್ಷೇತ್ರದಲ್ಲಿ ಯಾರು ಬರಬೇಕು, ಯಾವ ಯೋಚನೆ ನಡುವೆ ಜನಪ್ರತಿನಿಧಿ ಆಯ್ಕಬೇಕು ಅನ್ನೋಂಥ ಸಂದೇಶ ಕಾರ್ಯಕ್ರಮದ ಮುಖಾಂತರ ಯಾವ ನಾಮಿನೇಷನ್ ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ವ್ಯಕ್ತ ಆಗಿದೆ. ಇದರಿಂದ ಹತಾಶೆಗೊಂಡಿದ್ದಾರೆ. ಇವತ್ತು ಒಂದು ಬಾರಿ ಯಾರಾದರೂ ಕಾರ್ಯಕರ್ತ ಮತದಾರ ಇದಕ್ಕೆ ಹಾಕುವುದು ಅಂತೇಳಿ ಸಂಕಲ್ಪವನ್ನು ಮಾಡಿದರೆ ಯಾವುದೇ ರೀತಿಯ ಬದಲಾವಣೆ ಮಾಡಲಿಕ್ಕೆ, ಅವನಲ್ಲಿ ಬದಲಾವಣೆ ತರಲಿಕ್ಕೆ ಅಸಾಧ್ಯ. ಇವತ್ತು ಹತಾಶ ಮನೋಭಾವನೆಯ ಜೊತೆಗೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಅಪಪ್ರಚಾರಗಳು, ಆರೋಪಗಳು, ಯಾವುದೇ ಹುರುಳಿಲ್ಲದಂಥ ವ್ಯವಸ್ಥೆಗಳನ್ನು ಜೋಡಿಸಿಕೊಂಡು ಮತ್ತೆ ಸೋಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವರ ಕೆಲಸ ಕಾರ್ಯಗಳು, ತಂತ್ರಗಾರಿಕೆಗಳು ನಡೀತದೆ. ನಮ್ಮ ತಂತ್ರಗಾರಿಕೆ ಕಾರ್ಯಕರ್ತರೇ ಹೊರತು ಬೇರೆ ಯಾವುದನ್ನು ನಾವು ಮಾಡುವುದಿಲ್ಲ. ನಮ್ಮಲ್ಲಿ ಹಣದ ಬಲ ಇಲ್ಲ, ನಮ್ಮಲ್ಲಿ ಅಧಿಕಾರದ ವ್ಯವಸ್ಥೆ ಇಲ್ಲ. ನಮಗೆ ಕಾರ್ಯಕರ್ತರೇ ಜೀವಾಳ, ಕಾರ್ಯಕರ್ತರೇ ಆಸ್ತಿ, ಕಾರ್ಯಕರ್ತರೇ ಹಣ. ಆ ಒಂದು ಯೋಚನೆಯಿಂದ ಈ ಬಾರಿಯ ಚುನಾವಣೆಯಲ್ಲಿ ಕಾರ್ಯಕರ್ತರೇ ಜಯ ಗಳಿಸ್ತಾರೆ ಹೊರತು ನಾಯಕ ಜಯ ಗಳಿಸುವುದಿಲ್ಲ ಅನ್ನುವಂಥ ಸಂದೇಶ ಇವತ್ತು ಸಮಾಜದಲ್ಲಿದೆ. ಮತ್ತೊಂದು ಕಡೆಯಿಂದ ಹೇಳ್ತಾರೆ, ಕಾರ್ಯಕರ್ತರನ್ನು ಮುಂದಿಟ್ಟುಕೊಂಡು ಇಲ್ಲಿ ಏನೋ ಒಂದು ಡೀಲ್ ಆಗ್ತಾ ಇದೆ ಅನ್ನುವಂಥ ಪ್ರಚಾರವೂ ಇದೆ. ನಿಮಗೆ ಗಮನಕ್ಕೆ ಬಂದಿರ್ಬೋದು. ಖಂಡಿತ ಬಂದಿದೆ. ಅದು ಅಶೋಕ್ ರೈ ಅವರ ಜೊತೆಗೆ ಹಣದ ವ್ಯವಹಾರ ಆಗಿದೆ, ಹಣದ ವ್ಯವಹಾರಕ್ಕೋಸ್ಕರ ಈ ರೀತಿಯ ವಿದ್ಯಮಾನಗಳು ಅನ್ನುವಂಥದ್ದು. ನಾನು ಅದು ಮಹಾಲಿಂಗೇಶ್ವರ ದೇವನ ಮುಂದೆ ನಾನು ಇಟ್ಟಿದ್ದೇನೆ. ಅವರ ನಡೆಯಲ್ಲಿ ನನ್ನ ಮೇಲೆ ಆರೋಪ ಯಾವುದು ಮಾಡೋದಿದ್ರು ನಾನು ಆಣೆ ಪ್ರಮಾಣಕ್ಕೆ ಮಹಾಲಿಂಗೇಶ್ವರನ ನೆಲದಲ್ಲಿ ಆ ನಡೆಯಲ್ಲಿ ನಿಲ್ಲಲಿಕ್ಕೆ ನಾನು ಯಾವತ್ತೂ ಕೂಡ ಕಾರ್ಯಕರ್ತರಿಗೆ ಹೇಳಿದ್ದೇನೆ. ನಾನು ಅದನ್ನು ಮಾಡುವವನಿದ್ದೇನೆ. ನಾನು ಅಂತಹ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ, ಮುಂದಿನ ದಿವಸದಲ್ಲಿ ಮಾಡುವುದಿಲ್ಲ. ಇವತ್ತು ಆರೋಪ ಮಾಡಿ ತೇಜೋವಧೆ ಮಾಡುವುದರ ಮುಖಾಂತರ ಪರಿವರ್ತನೆಯನ್ನು ಮಾಡಬಹುದು, ಮತವಾಗಿ ಪರಿವರ್ತನೆ ಮಾಡಬಹುದು ಅನ್ನುವಂಥ ಯೋಚನೆ ಅವರದ್ದು ಇರ್ಬೋದು. ಆದರೆ ಅದರಲ್ಲಿ ಹಿನ್ನಡೆ ಅವರಿಗೆ ಆಗುತ್ತೆ ಹೊರತು ಇದರ ಬಗ್ಗೆ ಯಾವುದೇ ರೀತಿಯ ಪೂರಕವಾಗಿರತಕ್ಕಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಅಸಾಧ್ಯ. ಅರುಣ್ ಪುತ್ತಿಲರವರಿಗೆ ಇವತ್ತಿಗೂ ಕೂಡ ನಾಮಪತ್ರವನ್ನು ಹಿಂತೆಗೆದುಕೊಳ್ಳಬೇಕು ಅನ್ನುವಂಥ ಒತ್ತಡ ಇದೆ. ನಿರಂತರವಾಗಿ ಸ್ವಾಮೀಜಿಯವರನ್ನು ಭೇಟಿ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತು ಕೂಡ ಇದೆ. ಖಂಡಿತ ಒತ್ತಡ ಇದೆ. ಒತ್ತಡ ಇರುವಂಥದ್ದು ಸ್ವಾಭಾವಿಕ. ಅಧಿಕಾರದಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ಕ್ಷೇತ್ರವನ್ನು ಕೂಡ ಕಳೆದುಕೊಳ್ಳುವಂಥದ್ದು ಪಕ್ಷಕ್ಕೆ, ಸಂಘಟನೆಗೆ ಅದನ್ನು ಯೋಚನೆ ಮಾಡಲಿಕ್ಕೆ ಅಸಾಧ್ಯ. ಇವತ್ತು ಕರ್ನಾಟಕದಲ್ಲಿ ನಡೆಯತಕ್ಕಂತಹ ಬೆಳವಣಿಗೆಗಳು ಮತ್ತು ಸರ್ಕಾರದ ರಚನೆಯ ದೃಷ್ಟಿಕೋನದಿಂದ ಒಂದೇ ಒಂದು ಸೀಟಿಗೂ ಕೂಡ ಅಷ್ಟು ದೊಡ್ಡ ತ್ಯಾಗವನ್ನು ಮಾಡಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಪಕ್ಷ ಅದರದ್ದೇ ಆಗಿರತಕ್ಕಂತಹ ಜವಾಬ್ದಾರಿ ಇದೆ. ಇಲ್ಲಿ ಆಗಿರ್ತಕ್ಕಂಥ ತಪ್ಪು ಹೆಜ್ಜೆಗಳು ಅವರ ಗಮನಕ್ಕೆ ಬರದೆ
ಇಂತಹ ಒಂದು ದುರಂತ ಸನ್ನಿವೇಶ ನಿರ್ಮಾಣ ಆಗಿದೆ. ಆದರೆ ಕೊನೆಯ ಕ್ಷಣದಲ್ಲಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಅನ್ನುವಂಥ ಸಂಕಲ್ಪದ ಅಡಿಯಲ್ಲಿ ಚುನಾವಣೆ ನಡೆದಿದೆ ಹೊರತು ನಾವು ನಾಮಪತ್ರ ಹಾಕಿದ ಪತ್ರವನ್ನು ಹಿಂತೆಗೆಯುವಂಥ ಪ್ರಶ್ನೆ ಉದ್ಭವ ಆಗುವುದೇ ಇಲ್ಲ. ನಾವು ಯಾವತ್ತೂ ಕೂಡ ಕಾರ್ಯಕರ್ತರ ಜೊತೆಗೆ ಇರುವವರು. BJP ಅಥವಾ ಹಿಂದುತ್ವ ಅಂತ ಹೇಳ್ಕೊಂಡು ಹೋಗುವವರಿಗೆ ಒಂದು ಹತ್ಯೆಗಳಾದಾಗ ಮತಗಳು ಕ್ರೋಢೀಕರಣ ಆಗುತ್ತೆ ಅನ್ನುವಂಥದ್ದು ದಕ್ಷಿಣ ಕನ್ನಡದಲ್ಲಿ ಚಾಲ್ತಿಯಲ್ಲಿರುವಂಥ ಮಾತು. ಇಲ್ಲಿ ಪ್ರವೀಣ್ ನೆಟ್ಟಾರ್ ಅವರ ಹತ್ಯೆ ಆಯಿತು. ಆ ಸಂದರ್ಭವನ್ನು ನೆನಪು ಮಾಡ್ಕೋಬೇಕು. ಆ ಕ್ಷಣ ಸಂಪೂರ್ಣವಾಗಿ ನೀವಿದ್ರಿ, ಅವತ್ತೇ ನೀವು ತಂತ್ರ ಮಾಡಿದ್ರಿ ಅಂತ ಹೇಳ್ತಾರೆ. ಹೌದಾ ಅದು? ನೋಡಿ, ಪ್ರವೀಣ್ ನೆಟ್ಟಾರು ಅನ್ನುವಂಥ ಹುಡುಗ ಇವತ್ತು ಸಮಾಜಕ್ಕೆ ಒಬ್ಬ ಆದರ್ಶ ವ್ಯಕ್ತಿ. ಯುವ ಮೋರ್ಚಾದ ಪದಾಧಿಕಾರಿಯಾಗಿ ನಮ್ಮ ಜೊತೆಗೆ ಅತ್ಯಂತ ಸ್ನೇಹದಿಂದ ಇರತಕ್ಕಂಥ ಹುಡುಗ. ಆದರೆ ಅವನ ಸಾವು ನಡೆದಿರುವಂಥದ್ದು ಇಡೀ ಸಮಾಜಕ್ಕೆ ಒಂದು ನೋವು ತಂದಿದೆ. ಆ ಹಿನ್ನೆಲೆಯಲ್ಲಿ ಅವನ ಆ ಅಂತಿಮ ಸಂಸ್ಕಾರವನ್ನು ಇಡೀ ಸಮಾಜಕ್ಕೆ ಇಟ್ಟಿರ್ತಕ್ಕಂಥ ತಪ್ಪು ಹೆಜ್ಜೆಗಳ ವಿರುದ್ಧ, ಆ ಭಯೋತ್ಪಾದನೆ ಕೃತ್ಯಗಳ ವಿರುದ್ಧ ನಡೆಸಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಅಂತಿಮ ಯಾತ್ರೆಯಲ್ಲಿ ಜೋಡಿಸಿಕೊಂಡವನು ನಾನು. ರಾತ್ರಿ ಸುಮಾರು 11:30 ಗಂಟೆಯಿಂದ ಮರುದಿವಸ ಸಂಜೆವರೆಗೆ ಎಲ್ಲ ಕಾರ್ಯಕ್ರಮಗಳು ಆಗುವವರೆಗೆ ಸುಸೂತ್ರವಾಗಿ ನಡೆಸಬೇಕು ಅನ್ನತಕ್ಕಂಥ ಯೋಚನೆ ನಂದಿತ್ತು. ಅವರ ಹಿರಿಯರ, ಅವರ ಕುಟುಂಬಸ್ಥರ ಆ ಒಂದು ಯೋಚನೆ ನಡುವೆ ಅದನ್ನು ಅತ್ಯಂತ ವ್ಯವಸ್ಥಿತವಾಗಿ ಕೊಂಡೊಯ್ಯತಕ್ಕಂಥ ಕೆಲಸ ಕಾರ್ಯದಲ್ಲಿ ಮುಂಚೂಣಿಯಲ್ಲಿ ನಿಂತವನು. ಆದರೆ ಅಲ್ಲಿ ನಡೆದಿರತಕ್ಕಂತಹ ಬೆಳವಣಿಗೆಗಳು, ಕಾರ್ಯಕರ್ತರ ಆಕ್ರೋಶಗಳ ನಡುವೆ ಒಂದಷ್ಟು ಗೊಂದಲದ ವಾತಾವರಣ ನಿರ್ಮಾಣ ಆಯಿತು. ಯಾವ ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿರುವವರು ಒಬ್ಬ ಪಕ್ಷದ ಹುದ್ದೆಯಲ್ಲಿದ್ದಂಥ ವ್ಯಕ್ತಿಯ ಸಾವಿನ ಸಂದರ್ಭದಲ್ಲಿ ಯಾವ ರೀತಿ ಅವನ ನಡೆ ಇರಬೇಕು ಅನ್ನೋದರ ಹಿಂದೆ ಕಾರ್ಯಕರ್ತರ ನೋವಿತ್ತು. ಆ ನೋವಿನ ಸಹನೆಯ ಕಟ್ಟೆ ಹಿಡಿದು ಒಂದಷ್ಟು ಪರಿಸ್ಥಿತಿಗಳು ಗೊಂದಲವಾಗಿ ಮಾರ್ಪಾಟಾಗಿದೆ. ಆ ಒಂದು ಸಂದರ್ಭದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಮಾನಗಳ ಬಗ್ಗೆ ನಮಗೆಲ್ಲರಿಗೂ ನೋವಿದೆ. ಆ ವಿದ್ಯಮಾನಗಳನ್ನು ಕೂಡ ನಿಮ್ಮ ಹೆಸರಿನಲ್ಲಿ ಪ್ರಚಾರಕ್ಕೆ ಬರುವಂತೆ ಏನಾದರೂ ಮಾಡಿರ್ಬೋದು. ಅಪಪ್ರಚಾರಗಳನ್ನು ಮಾಡತಕ್ಕಂಥ ಮತ್ತು ಒಂದು ಹಂತದಲ್ಲಿ ಕಾರ್ಯಕರ್ತರ ನಾಯಕರುಗಳ ಮೇಲೆ ಸವಾರಿ ಮಾಡಿ ತೇಜೋವಧೆ ಮಾಡತಕ್ಕಂಥ ಅನೇಕ ಬೆಳವಣಿಗೆಗಳನ್ನು ನಾವು ಕಂಡಿದ್ದೇವೆ. ನಾವು ಯಾವತ್ತೂ ಕೂಡ ಪ್ರವೀಣ್ ಅವರ ಆತ್ಮಕ್ಕೆ ಶಾಂತಿಯ ಸಿಗಬೇಕು, ಅಂತಹ ವಿದ್ಯಮಾನಗಳು ಮುಂದಿನ ದಿವಸದಲ್ಲಿ ಆಗಬಾರ್ದು, ಇಡೀ ಸಮಾಜ ಅವರ ಜೊತೆಗೆ ಇದೆ ಅನ್ನತಕ್ಕಂಥ ಯೋಚನೆಗೋಸ್ಕರನೇ ಅವತ್ತಿನ ಅಂತಿಮ ಕಾರ್ಯಕ್ರಮಗಳು, ಮೆರವಣಿಗೆಗಳು ಮಾಡಿದ್ದು ಹೊರತು ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಅಲ್ಲ. ಅದನ್ನು ಅವರು ತಿಳ್ಕೊಳ್ಬೇಕಾಗಿದೆ ಅನ್ನೋದನ್ನು ನಾನು ಸೂಕ್ಷ್ಮವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲ ಘಟನೆಗಳನ್ನು ನೋಡಿದರೆ ಆಡಳಿತ ಪಕ್ಷ ಅಥವಾ ಸರ್ಕಾರ ಇದನ್ನೆಲ್ಲ ನಿಯಂತ್ರಣ ಮಾಡೋದಕ್ಕೆ ವಿಫಲವಾಗಿದೆಯಾ ಅನ್ನುವಂಥ ಪ್ರಶ್ನೆ. ಆ ಹಂತದಲ್ಲಿ ವಿಫಲವಾಗಿದೆ ಅನ್ನೋದನ್ನು ಇಡೀ ಸಮಾಜ ಒಪ್ಪಿಕೊಳ್ಳುವಂಥ ಸನ್ನಿವೇಶ ನಿರ್ಮಾಣ ಆಗಿತ್ತು. ಆ ಒಂದು ಸನ್ನಿವೇಶದಲ್ಲಿ ಮತ್ತೆ ಮುಖ್ಯಮಂತ್ರಿಯವರು ಬಂದರು, ಅನೇಕ ನಾಯಕರು ಬಂದರು, ಎಲ್ಲ ಮಾಡಿ ಕಾರ್ಯಕರ್ತರ ಭಾವನೆಗಳ ಹಿಂದೆ ಯಾರು ಕೆಲಸ ಮಾಡಿದರೂ ಕೂಡ ಅದು ಒಂದು ಹಂತದಲ್ಲಿ ಅದಕ್ಕೆ ವಿರೋಧ ವ್ಯಕ್ತ ಆಗ್ತದೆ ಅನ್ನೋದನ್ನೇ ಇಂಥ ಘಟನೆಗಳು ಸಾಕ್ಷೀಕರಿಸ್ತದೆ. ಆ ಹಿನ್ನೆಲೆಯಲ್ಲಿ ಪಕ್ಷ ಆಧಾರಿತವಾಗಿರ್ತಕ್ಕಂಥ ಕಾರ್ಯಕರ್ತರ ಆಧಾರಿತವಾಗಿರ್ತಕ್ಕಂಥ ಪಕ್ಷದಲ್ಲಿ ಈ ರೀತಿಯ ನಡವಳಿಕೆಗಳು ಮುಂದಿನ ದಿವಸದಲ್ಲಿ ದುರಂತ ಸನ್ನಿವೇಶಕ್ಕೆ ರಾಜ್ಯದಲ್ಲಿ ಸಾಕ್ಷಿ ಆಗ್ತದ ಅನ್ನತಕ್ಕಂಥ ನೋವಿನ ಜೊತೆಗೆ ನಾವು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಕಾರ್ಯಕರ್ತರ ಗೆಲುವಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಸ್ಪರ್ಧೆ ಅಂದ್ರೆ ಅಲ್ಲಿ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ. ಅದು ಜನಸಾಮಾನ್ಯನಿಗೆ ಮತ್ತು ಕಾರ್ಯಕರ್ತರಿಗೆ, ಸಂಘದ ಹಿರಿಯರಿಗೆ, ಪಕ್ಷದ ಹಿರಿಯರಿಗೆ ಗೊತ್ತಿರತಕ್ಕಂಥ ವಿಚಾರ. ಆದರೆ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅಧಿಕಾರಕ್ಕೋಸ್ಕರ ಸರ್ಕಾರದ ಜೊತೆಗೆ, ಪಕ್ಷದ ಜೊತೆಗೆ ಗುರುತಿಸಿಕೊಂಡವರು ಇದನ್ನು ಸಮರ್ಥನೆ ಮಾಡುವಂಥದ್ದು ನಡೆಯುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಗೊಂದಲಗಳು ನಿರ್ಮಾಣ ಆಗಿದೆ. ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆ ಕೊಡತಕ್ಕಂಥ ವ್ಯಕ್ತಿ ಮುಂದಿನ ಜನಪ್ರತಿನಿಧಿ ಆಗ್ತಾನೆ ಅಂತೇಳಿ ಆದರೆ ನಾನು ಯಾವುದೇ ತ್ಯಾಗಕ್ಕೂ ನಾನು ಸಿದ್ಧನಿದ್ದೇನೆ. ನಾನು ಯಾವತ್ತೂ ಕೂಡ ಅಧಿಕಾರಕ್ಕೆ ಅಂಟಿಕೊಂಡವನು ಅಲ್ಲವೇ ಅಲ್ಲ. ಪಕ್ಷೇತರಾಗಿ ನಿಂತಿದ್ದೀರಿ. ಈಗ ಕಾರ್ಯಕರ್ತರು ನಿಮ್ಮಲ್ಲಿ ಜಾಸ್ತಿ ಆಗಿದ್ದಾರಾ, ಕಡಿಮೆ ಆಗಿದ್ದಾರಾ?